ವಾಮಂಚೂರು ಸಂತ ರೇಮಂಡ್ಸ್ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ವಾದಿರಾಜ ಕಲ್ಲೂರಾಯ ಕಿನ್ನಿಕಂಬಳ ಇವರು ಅದ್ಭುತ ಸಾಹಿತ್ಯ ವಿಮರ್ಶೆಗಾಗಿ ನೀಡುವ ನಾಡಾಜೆ ದತ್ತಿನಿಧಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಅಗರಿ ಶ್ರೀನಿವಾಸ ಭಾಗವತರು ಬರೆದ ದೇವಿ ಮಹಾತ್ಮೆ, ದನಗುಪ್ತ ಮಹಾಬಲಿ, ಶಿವಂತೂರು ನಾರಾಯಣ ಶೆಟ್ಟಿ ಇವರ ಕಟೀಲು ಕ್ಷೇತ್ರ ಮಹಾತ್ಮೆ ಹಾಗೂ ಮದ್ದೂರು ವೆಂಕಟಕೃಷ್ಣ ಇವರ ಶಾಲಿನಿ ಪಾರಿಣಯ, ಗಣೇಶ ಕೊಲೆಕಾಡಿ ಇವರ ಶಬರಕುಮಾರ ಪ್ರಸಂಗದ ಸಾಹಿತ್ಯ ಸೌಂದರ್ಯದ ಬಗ್ಗೆ ವಾದಿರಾಜ ಇವರ ವಿಮರ್ಶನಾ ಪ್ರಬಂಧ ಸಾಹಿತ್ಯ ಬರೆದಿದ್ರು. ಈ ವಿಮರ್ಶಾ ಪ್ರಬಂಧಕ್ಕೆ ಜನವರಿ 17ರಂದು ನಾಡಾಜೆ ಸಿರಿಮನೆಯಲ್ಲಿ ನಾಡಾಜೆ ದತ್ತಿನಿಧಿ ಪ್ರಶಸ್ತಿ ಲಭಿಸಿದೆ. ವಿದ್ವಾಂಸರಾದ ನಾಡಾಜೆ ನರಸಿಂಹ ಶಾಸ್ತ್ರಿ ಇವರ ಹೆಸರಿನಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ.